ಮಂಕುಡದ ಮಣ್ಣತುಡರ್ ಎಂಬ ಶ್ರೀ ವಿಷ್ಣುಮೂರ್ತಿ ದೇವರ ತುಳು ಭಕ್ತಿಗೀತೆಯ ಬಿಡುಗಡೆ ಸಮಾರಂಭವು ಇಂದು ಮಂಕುಡೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನೆರವೇರಿದ್ದು, ವಿಷ್ಣುಮೂರ್ತಿ ದೇವಸ್ಥಾನದ ಮೊಕ್ತೇಸರರಾದ ಶ್ರೀನಿವಾಸ್ ಆಚಾರ್ ಅವರು ಹಾಡನ್ನು ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ದಾರೆ. ಉಜ್ವಲ ಆಚಾರ್ಯಂ ಹಾಗೂ ರಾಜೇಶ್ ಮುಡಿಪು ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಅದ್ಭುತ ಭಕ್ತಿಗೀತೆಗೆ ಪುನೀತಾಚಾರ್ಯ ಅವರು ಸಂಕಲನ ಮಾಡಿದ್ದಾರೆ. ಶಿವಾಜಿ ಫ್ರೆಂಡ್ಸ್ ಮಂಕುಡೆ ಇದರ ಸಹಭಾಗಿತ್ವದಲ್ಲಿ ನಿರ್ಮಾಣವಾದ ಈ ಗೀತೆಗೆ ರಾಜೇಶ್ ಶೆಟ್ಟಿ ವಿಟ್ಲ ಅವರು ಸಾಹಿತ್ಯ ರಚಿಸಿದ್ದಾರೆ. ಇನ್ನು ಈ ಹೊಸ ಗೀತೆಯ ಬಿಡುಗಡೆಯ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಲಕ್ಷ್ಮೀನಾರಾಯಣ ಅಡ್ಯಂತಾಯ ಕುದ್ರಿಯಾ, ಶ್ರೀಮತಿ ಮಮತಾ ಶ್ರೀನಿವಾಸ್ ಆಚಾರ್ ಮಂಕುಡೆ, ಅರ್ಚಕರಾದ ಶ್ರೀ ರಾಘವೇಂದ್ರ ಅಡಿಗ ಹಾಗೂ ಶಿವಾಜಿ ಫ್ರೆಂಡ್ಸ್ ಮಂಕುಡೆ ಇದರ ಅಧ್ಯಕ್ಷರಾದ ಮನೀಶ್ ಅಮೀನ್ ಮಂಕುಡೆ ಉಪಸ್ಥಿತರಿದ್ದರು. ಮಂಕುಡೆದ ಮಣ್ಣ ತೂಯರ ಶ್ರೀ ಕ್ಷೇತ್ರಡ್ ವಿಷ್ಣುಮೂರ್ತಿ ಸೇವೆ ಮಲ್ತಾರ. ಮಂಕುಡೆದ ಮಣ್ಣ ತೂಯರ ಶ್ರೀ ಕ್ಷೇತ್ರಡ್ ವಿಷ್ಣುಮೂರ್ತಿ ಸೇವೆ ಮಲ್ತಾರ. ನಿತ್ಯ ಪೂಜೆ ಮಲ್ಪ ಒಂದು ಪಟ್ಟ ಪರಕೆ ತೋನೊಂದು, ನಿತ್ಯ ಪೂಜೆ ಮಲ್ಪ ಒಂದು ಪಟ್ಟ ಪರಕೆ ಬೇತೋನೊಂದು. ಭಕ್ತಿಡ್ ಬೆಳಗಿನ ನಿತ್ಯದ ತೊಡರೆ ಕ್ಲೇಶತೆ ಶ್ರೀ ವಿಷ್ಣು ಮಂಕುಡೆದ ಮಣ್ಣ ತೊಡರೆ. ಮಂಕುಡೆದ ಮಣ್ಣ ತೂಯರ ಶ್ರೀ ಕ್ಷೇತ್ರಡ್ ವಿಷ್ಣುಮೂರ್ತಿ ಸೇವೆ ಮಲ್ತಾರ. ಪತ್ತೂರ ಜನ ಮಾನಿ ಪುದೆ ಪರಕೆ ದತ್ತೊಂದೊಂದು, ಪತ್ತೂರ ಜನ ಮಾನಿ ಪುದೆ ಪರಕೆ ಬೇತೋನೊಂದು. ಭಕ್ತಿಡಿ ಸುಖಿ ಪೂನಲಿ ಪುನರಿನನೆ ಮಂಕುಡೆ ಜಾತ್ರೆಗೆ ಬರ್ತಾರ. ಮಂಕುಡೆದ ಮಣ್ಣ ತೂಯರ. ಮಂಕುಡೆದ ಮಣ್ಣ ತೂಯರ ಶ್ರೀ ಕ್ಷೇತ್ರಡ್ ವಿಷ್ಣುಮೂರ್ತಿ ಸೇವೆ ಮಲ್ತಾರ. ಬಯ್ಯಾದ ರಂಗ ಪೂಜೆ ದೇವರನ ಕಟ್ಟೆ ಪೂಜೆ, ಬಯ್ಯಾದ ರಂಗ ಪೂಜೆ ದೇವರನ ಕಟ್ಟೆ ಪೂಜೆ. ಬೆಂಕುನ ದಿನನೇ ತೂದು ಜೀವನ ಪಾವನ ವಾಡೆಗೆ ಮಂಕುಡೆದ ಮಣ್ಣ ತೊಡರೆ. ಮಂಕುಡೆದ ಮಣ್ಣ ತೂಯರ ಶ್ರೀ ಕ್ಷೇತ್ರಡ್ ವಿಷ್ಣುಮೂರ್ತಿ ಸೇವೆ ಮಲ್ತಾರ.